ಜಾತಿ ಮತ ಭೇದವನ್ನ ಮರೆತು ಸಮಾಜದಲ್ಲಿ ಸೌಹಾರ್ದತೆಯನ್ನ ಬೀರುವ ಉದ್ದೇಶದಿಂದ ಮಂಜೇಶ್ವರ ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ಕ್ಷೇತ್ರದ ಗುತ್ತು ತರವಾಡಿನ ಪದಾಧಿಕಾರಿ ಸುಕುಮಾರ್ ಶೆಟ್ಟಿ ಯಾನೆ ಮಂಜು ಭಂಡಾರಿಯವರು ವಿಭಿನ್ನ ಕಾರ್ಯಕ್ರಮವೊಂದನ್ನು ಮಾಡಿದ್ದಾರೆ. ತಮ್ಮ ತರವಾಡು ಮನೆಯಲ್ಲಿ ಆಸುಪಾಸಿನ ಸುಮಾರು 100ಕ್ಕೂ ಮಿಕ್ಕ ಕುಟುಂಬಗಳನ್ನು ಆಹ್ವಾನಿಸಿ ಸಮೂಹ ಇಫ್ತಾರ್ ಕೂಟವನ್ನು ಆಯೋಜಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಜಾತಿಯ ಹೆಸರಿನಲ್ಲಿ ಪರಸ್ಪರ ಕಚ್ಚಾಡಿ ರಕ್ತದೋಕಳಿ ಹರಿಸ್ತಾ ಇರುವ ಕೇರಳ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಇಂತಹ ಕಾರ್ಯಕ್ರಮಗಳು ಇತರರಿಗೆ ಮಾದರಿಯಾಗ್ತಾ ಇದೆ. ಕಳೆದ 4 ವರ್ಷಗಳಿಂದ ಸುಕುಮಾರ ಶೆಟ್ಟಿ ಅವರ ತರವಾಡು ಮನೆಯ ಸಮೀಪದ ಮಸೀದಿಯೊಂದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿ ಅಲ್ಲಿ ಬರುವ ಮುಸಲ್ಮಾನರಿಗೆ ಇಫ್ತಾರ್ ಕೂಟವನ್ನು ಏರ್ಪಡಿಸ್ತಾ ಇದ್ದ ಸುಕುಮಾರ್ ಶೆಟ್ಟಿಯವರು ಈ ಸಲ ಅಂಬಿತಡಿಯಲ್ಲಿರುವ ತನ್ನ ಗುತ್ತು ತರವಾಡಿನಲ್ಲಿ ಈ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರದೇಶದ ನಾನಾ ಕಡೆಗಳಿಂದ ನೂರಾರು ಅಭಿಮಾನಿಗಳು ಆಗಮಿಸಿ ಇಫ್ತಾರ್ ಸಂಗಮದಲ್ಲಿ ಭಾಗಿಯಾಗಿ ಸುಕುಮಾರ್ ಶೆಟ್ಟಿ ಅವರಿಗೆ ಶುಭವನ್ನ ಹಾರೈಸಿದ್ದಾರೆ. ಇಫ್ತಾರ್ ಸಂಗಮಕ್ಕೆ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಸೈಫುಲ್ಲಾ ತಂಗಳ್, ಸುಕುಮಾರ್ ಶೆಟ್ಟಿ, ಫಾರೂಕ್ ಉಸ್ಮಾನ್, ಹಮೀದ್ ಹೊಸಂಗಡಿ, ನಾಗೇಶ್ ಖಲೀಲ್, ಪತ್ರಕರ್ತರಾದ ಅಬ್ದುಲ್ ರೆಹಮಾನ್ ಉದ್ಯಾವರ, ಆರಿಫ್ ಮಚ್ಚಂಪಾಡಿ ಮೊದಲಾದವರು ಪಾಲ್ಗೊಂಡಿದ್ರು.